ಸ್ವಾಮಿನ ಸನ್ನಿಧಾನ ಊರಕಟ್ಟ ಪ್ರಕಾರ ಜೋಕ್ಲಕ್ಕೆ ಭಕ್ತಿ ಅನೇಕ ತಪ್ಪು ಸ್ವಾಮಿ ಆ ತಪ್ಪುಗಳನ್ನು ಕೂಡ ಆ ಸ್ವಾಮಿ ಅದನ್ನು ಮಣ್ಣಿಕೊಂಡು ಸೇರಿದಂತೆ ಭಕ್ತರಿಗೆ ಒಂದು ಬಿಡ್ತದ ಅಷ್ಟದ ಮಂಜಾರ್ಥ ಪಡಿ ಅನುಗ್ರಹ ಮಾಡಿಕೊಂಡು ಸಮಸ್ತ ಭಕ್ತನ ರಕ್ಷಣೆ ಮಾಡ್ಕೊಂಡು ಬಿಡು ಸರ್ವೆಲ್ಲ ಮಾಡ್ಕೊಂಡು ರಮಾದಾರಾಧ್ಯ ದೇವರಂಚಿನ ಮಾಲಿಂಗೇಶ್ವರ ವನದುರ್ಗಾದೇವಿ ನಾಗಬ್ರಹ್ಮರಕ್ಷೇಶ್ವರಿ ಕಪ್ಪಾಡುದೀವ ಎಲ್ಲಾಡುದೀವ ಚಾಮುಂಡಿ ಜೂಮಾವತಿ ಜೂಮಾವತಿ ಸಮಸ್ತ ಗ್ರಾಮದ ದೈವದೇವರನ್ನು ಸೀಮಿತ ಸಮಸ್ತ ದೈವದೇವರನ್ನು ಗುರು ಹಿರಿಯರಲ್ಲಿ ಕುಲದೇವರನ್ನು ಮನಸ್ಸಾ ಸ್ಮರಣೆ ಮಾಡ್ಕೊಂಡು ತಂತಿರಲಿ ಸ್ಥಳದಂತಿರಲಿ ಬ್ರಹ್ಮ ಸಮಾಜ ತಲಮಾನ ಗುತ್ತು ಬಾರಿಕೆ ತಗಲಿ ಉಪಸೇರಂತಿನ ಸಮಸ್ತ ಭಕ್ತರಲ್ಲ ಸಮಸ್ತ ಗ್ರಾಮಸ್ಥರಲ್ಲ ಒಟ್ಟು ಸೇರಿದ ಸ್ವಾಮಿನ ಸನ್ನಿಧಾನವನ್ನು ಮಾಡ್ಕೊಳ್ಳುತ್ತೆ ದಾನದ ಸ್ವಾಮಿನ ಸನ್ನಿಧಾನದ ಪೂರ ಕಟ್ಟಲ ಪ್ರಕಾರ ಆಪಣದಿನ ಜಾತ್ರೋತ್ಸವ ಇವ ಪ್ರಕಾರ ಮುರಡಿದಿರೊಟ್ಟು ಇವರು ಕೈಲಿ ಕಟ್ಟುತ್ತೆ 5 ಬುಕ್ಕ ಅತ್ಯಲ ಪೂಜೆ ಸೇರಿರೊಟ್ಟು ಬರ್ತದೆ 5 ಬುಕ್ಕ ಮಾಡ್ತೇನೆ ಗಣಹೋಮ ನವಕಲಶ ಅಭಿಷೇಕ ರಾತ್ರಿ ದಿನತ್ತು 5 ಬುಕ್ಕ ಪಟ್ಪಾಡು ದೇವಿನ ಒಳ್ಪುಡು ಪಾಡುಂಡ ಇನಿ ಒಳ್ಪುಡು ಧೂಮಾವತಿ ಗಡಿಜುಮತಿ ಸೇವೆ ಬರ್ತದೆ ಮತ್ತೆ ಏನಾಳು ದೇವಿ ಬಿಳಿಚಾಮುಡಿ ಒಳ್ಪುಡು ಪಾಡುನೇರ ನಮಾಂಕ ಭಕ್ತಿ ಶ್ರದ್ಧೆ ಸೇವೆ ಎಂಕಲ ಕತ್ತಪ್ಪೆ ಜೋಕುಲು ಮುಂಜಪ್ಪೆ ಜೋಕುಲ ಭಕ್ತಿ ಶ್ರದ್ಧೆ ಕೊಟ್ಕೊಂಡಂಚಿನ ಈ ಸೇವೆ ಲೇಟ್ ಅನೇಕ ತಪ್ಪಿತ್ತು ನೀರು ದಿನ ಕಟ್ಟಿಗೆಯಲ್ಲಿ ಜಪಡಾಕೊಂಡು ಕಟ್ಟಿಗೆ ನೀರು ಬಿಟ್ಟು ಕಣ್ತಿರ್ತು ಕಣ್ಣಿಗೆ ಗೊಪ್ಪಿಂಚಿ ಅನ್ನ ಸಂತಾನ ಬಿಟ್ಟು ಶಾಸ್ತ್ರದ ತಪ್ಪಿಪ್ಪ ತಪ್ಪಲು ಆ ಸ್ವಾಮಿನ ದೈವಾದಿನ ಮಣ್ಣಿತಂತು ನನದನ್ನು ನಮ್ಮಿಂದ ಭಕ್ತರಿಗೆ ಬರ್ಪರಂಚಿನ ಕಷ್ಟ ಕಾಡ್ಕೊಂಡೆ ಆ ದುರುಕಲಿನ ಸಮಸ್ಯೆಯನ್ನು ದೂರ ಮಾಡಿಕೊಂಡು ಏಕೆ ಮಾಡ್ತಿದ್ದ ಕೃಷಿ ಕಾರ್ಯ ಉದ್ಯೋಗ ವ್ಯವಹಾರ ವಿದ್ಯಾಭ್ಯಾಸ ಪ್ರತಿಯೊಂದು ವಿಚಾರವನ್ನು ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಮಾಡಿಕೊಂಡು ಪ್ರತಿ ವಲಯಗಳ ಎಡ್ಡೆ ವಿದ್ಯಾ ಬುದ್ಧಿ ಆಯುರ ಆರೋಗ್ಯ ಸಂಪತ್ತು ಗುಣ ಸುಖ ಶಾಂತಿ ನೆಮ್ಮದಿಯನ್ನು ಕಳಿಸುತ್ತದೆ ಉತ್ತರೋತ್ತರವಾದ ಬೆಳಗಳಿಗೆ ಅನುಗ್ರಹ ಮಾಡಿಕೊಂಡು ದುಂಬತ್ತ ಸ್ವಾಮಿಗಳ ದೈವಾದಂಡ ಮಾಡ್ಕೊಳ್ತೀನಿ ಅದೇ ರೀತಿ ಸ್ವಾಮಿನ ಸನ್ನಿಧಾನ ಉಳಾಯಿತ ಇಚ್ಚಿನ ಮನಮಜ್ಜ ಇಚ್ಚಿನ ಭಂಡಾರನು ಸ್ವಲ್ಪ ಆಪಿಂಚಿ ನೇಮಡು ಇಷ್ಟೇ ಬಿಎಂಟಿ ಪಟ್ಟೋಡು ಬಿಎಂಟಿ ಮುಗೋದು ಪಂಚಮಿ ಪನ್ನೆಡೆ ಗಣವಾದಂತ ಒಂದು ಪಟ್ಟ ಅಷ್ಟದ ಮಂಜಾಟ ಕೊಟ್ಟು ಸೇರಿದಂತೆ ಭಕ್ತರ ರಕ್ಷಣೆ ಮಾಡ್ಕೊಂಡು ಸರ್ವೇನ ಮಾಡ್ಕೊಳ್ತೀನಿ ಪ್ರಾರ್ಥನೆ.
Mangalore வருகிறது Puttur வருகிறது Tulu வருகிறது Ubar வருகிறது ದೇವರನ್ನ ಸೇವೆ ಮಾಡ್ತಾರೆ ದೇವರೆಲ್ಲ ತುಳುನಲ್ಲ ಮಾತ ವಿಚಾರ ಅನುಗ್ರಹ ಮಾಡ್ತೀರಿ ನಾನು ಮಾಡ್ತೀವಿ ನಮ್ಮ ಸಭೆ ಕೈಸೇರಿಯಿಂದ ಭಾಳ ಗೋವಿಂದ ಬರ್ತೀವಿ ಮತ್ತು ಕೈಸೇರಿಲ್ಲ ಮಂಡ ನೆನವರಿಗೆ ನೆನವರಿಗೆ ಕೆಲವು ಕಾಲದಲ್ಲಿ ನೆನವರಿಗೆ ಉಂಟಾಗುತ್ತೆ ಕೇಂದ್ರ ಬಂದ ಮಗ ಸತ್ಯವು ನಾನು ನೆನಪಿಂಚಾರ ವಿಚಾರ ನನಗಲ್ಲಾಗಲಿ ಶುಭಾರಂಭಗೊಂಡಿದೆ ಆಶೀರ್ವಾದ್ ಫರ್ನಿಚರ್. ಎಲ್ಲ ಬಗೆಯ ಫರ್ನಿಚರ್ ಐಟಂಗಳ ಬೃಹತ್ ಶೋರೂಮ್. ಮರ, ಸ್ಟೀಲ್, ಪ್ಲಾಸ್ಟಿಕ್ ಫರ್ನಿಚರ್ಗಳು, ದೇವರ ಮಂಟಪ, ಕುಶನ್ ಸೋಫಾ, ಕಬೋರ್ಡ್ ಮತ್ತು ಎಲ್ಲಾ ರೀತಿಯ ಪೀಠೋಪಕರಣಗಳ ಅಮೋಘ ಸಂಗ್ರಹ. ಗ್ರಾಹಕರಿಗೆ ಶುಭಾರಂಭ ಮತ್ತು ಹಬ್ಬಗಳ ಕೊಡುಗೆ. 10ರಿಂದ 30% ವರೆಗೆ ಕಡಿತ, ಜೊತೆಗೆ ಖಚಿತ ಉಡುಗೊರೆಗಳು. ಸುಗಮ ಖರೀದಿಗೆ ಸುಲಭ ಕಂತುಗಳ ಯೋಜನೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ. ಸಂಪರ್ಕಿಸಿ ಆಶೀರ್ವಾದ್ ಫರ್ನಿಚರ್, ಹೋಟೆಲ್ ಸಂತೃಪ್ತಿ ಹಿಂಭಾಗ, ಸಚಿನ್ ಆರ್ಕಿಡ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಕಾಂಟ್ಯಾಕ್ಟ್ 9845304532, 9035131118. ಶ್ರೀರಾಮನಾಥ ಫರ್ನಿಚರ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.